ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಾಹಿನಿ ಕೇಂದ್ರ ಸಮಿತಿ ಮಂಗಳೂರು ಮತ್ತು ಮಂಗಳೂರು ಮಹಿಳಾ ಘಟಕದ ಆಶ್ರಯದಲ್ಲಿ ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಇದರ ಸಹಯೋಗದೊಂದಿಗೆ ಯುವ ವಾಹಿನಿ ಅಂತರ್ಘಟಕ ಕುಣಿತ ಭಜನಾ ಸ್ಪರ್ಧೆ ಕುಣಿದು ಭಜಿಸಿರೋ ಭಾವಗಾನ ಕುಣಿತ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಿತು. ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಳದ ಕೋಶಾಧಿಕಾರಿ ಪದ್ಮರಾಜ್ ಆರಪುರು, ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಯುವ ವಾಹಿನಿ ಘಟಕದ ವತಿಯಿಂದ ಭಜನಾ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ ಎಂದು ಹೇಳಿದರು. ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿ ನಂಗೆ ಈ ಕ್ಷೇತ್ರನ ಸ್ಥಾಪನೆ ಮಾಡಿಕೊಡಿ. ಬ್ರಹ್ಮಶ್ರೀ ನಾರಾಯಣ ಗುರು ದಾದ ಪಲ್ಪೇರು ಪಣ್ಣಂಡ ಒಂಜಿ ಕಾಲೋಡು ಈ ದೇವಸ್ಥಾನಕ್ಕೂ ನಂಗೆ ಪ್ರವೇಶ ಇಜ್ಜನಂಚಿನ ಕಾಲಘಟ್ಟಗಳು ನಮ್ಮ ಹಿರಿಯರು ಹೋದು ಅರೆಲೆ ಭೇಟಿ ಆದ ಸಂದರ್ಭಗಳು ನಮ್ಮ ಒಂಜಿ ಬೇನಲ್ಲೇ ಆಡ ದಾನ ದುಬ್ಬುದಿನ ಗಾರ ಪಲ್ಪೇರು ನಮ್ಮ ಏಳಲ ಸಂಘರ್ಷಕ್ಕೂ ಪೋಪುನ ಕೊಡ್ಚಿ ನಮ್ಮನೆ ದೇವಸ್ಥಾನ ಕಟ್ಟಿದು ನಮ್ಮನೆ ಪೂಜೆ ಮಲ್ಪುಗ ದೇವಸ್ಥಾನ ಕಟ್ಟಿದು ಐತ ಒಟ್ಟಿಗೂ ವಿದ್ಯಾಸಂಸ್ಥೆಗಳನ್ನು ಕಟ್ಟಿದು ನಮ್ಮ ಜೋಕ್ಲೆಗೆ ವಿದ್ಯಾಭ್ಯಾಸ ಕೊರಕ ಅಗಲ್ಲ ಜೀವನದ ದುಂಬು ಬರ್ಗ ಸ್ವಾವಲಂಬಿ ಅದು ಬರ್ಕರೆ ನಮ್ಮ ಕಲ್ಪವುಗ ನಂಚಿನ ಒಂಜಿ ಎಡ್ಡೆ ತತ್ವ ಸಂದೇಶ ನಮ್ಗೆ ಕೊರಿಯರು. ಆ ಪ್ರಕಾರ ಆರ್ನ ಕೈಯಾರೆ ಸ್ಥಾಪನೆ ಆಯ್ಲಂಚಿನ ಈ ಒಂದು ಪವಿತ್ರವಾದ ಗೋಕರ್ಣನಾಥ ಕ್ಷೇತ್ರ. ಅನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಯುವ ವಾಹಿನಿ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ರಾಜರಾಮ್ ಕೆಬಿ ಅವರು ಮಾತನಾಡಿ, ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿಯನ್ನ ತಿಳಿಸುವ ಮಹತ್ವದ ಕಾರ್ಯ ಯುವ ವಾಹಿನಿ ಘಟಕದಿಂದ ಆಗ್ತಿದೆ. ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಕುಣಿತ ಭಜನೆ ಎಂದು ಹೇಳಿದ್ರು. ಕೇಂದ್ರ ಸಮಿತಿಯ ಅಧ್ಯಕ್ಷರಿಗೆ ಬಹಳಷ್ಟು ಕನಸನ್ನು ಕಂಡಿದೆ. ನನ್ನ ಕನಸಿಗೆ ಒಂದು ಒಳ್ಳೆಯ ಬಣ್ಣವನ್ನು ತುಂಬಿದಂತಹ ಕಾರ್ಯಕ್ರಮ ಈ ಒಂದು ಕುಣಿತ ಕಾರ್ಯಕ್ರಮ. ಇದಕ್ಕೆ ಈ ಮಹಿಳಾ ಘಟಕದ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಸದಸ್ಯರುಗಳ ಹಾರ್ದಿಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಭಜನೆ ಈಗಾಗಲೇ ಹೇಳಿದರು, ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತ. ಬಹಳ ಒಳ್ಳೆಯ ರೀತಿಯಲ್ಲಿ ಭಜನೆ ಮಾಡಿದ್ದೀರಾ. ನಿಮ್ಮ ಕಂಠ ಸಿರಿಯಿಂದ ಕಂಠದಿಂದ ಸುಶ್ರಾವ್ಯವಾದ ಆ ಭಜನಾ ಕೀರ್ತನೆ ಹೊರಹೊಮ್ಮಿದೆ. ನಿಮ್ಮ ಮುಖದಲ್ಲಿ ಆ ಭಾವ ಭಕ್ತಿಯ ಪ್ರವಾಹ ಹೊರಹೊಮ್ಮಿದೆ. ಅದರ ಜೊತೆಗೆ ನೀವು ಕುಣಿದು ಕುಪ್ಪಳಿಸುತ್ತಿಲ್ಲ, ಆ ಭಕ್ತಿಯೊಂದಿಗೆ ಕುಣಿದು ಕುಪ್ಪಳಿಸುತ್ತಿಲ್ಲ. ಇದೇ ವೇಳೆ ಅಂತರ್ಘಟಕದ ಕುಣಿತ ಭಜನಾ ಸ್ಪರ್ಧೆಯ ವಿಜೇತರಿಗೆ ಗಣ್ಯರು ಪ್ರಶಸ್ತಿಯನ್ನ ವಿತರಿಸಿದ್ರು. ಈ ಸಂದರ್ಭದಲ್ಲಿ ಗುರು ಚಾರಿಟೇಬಲ್ ಟ್ರಸ್ಟ್ನ ಆಡಳಿತ ನಿರ್ದೇಶಕರಾದ ಶೈಲೇಂದ್ರ ವೈ ಸುವರ್ಣ, ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ವಿಶ್ವ ಮಹಿಳಾ ಸಂಘದ ಅಧ್ಯಕ್ಷರಾದ ಊರ್ಮಿಳಾ ರಮೇಶ್ ಕುಮಾರ್, ಶ್ರೀ ಕ್ಷೇತ್ರ ಗೆಜ್ಜಿಗಿರಿ ನಂದನ್ ಬಿತಿಲ್ ಪ್ರಧಾನ ಕಾರ್ಯದರ್ಶಿ ರವಿ ಪೂಜಾರಿ ಚಿಲಿಂಪಿ, ನಾರಾಯಣಗುರು ತತ್ವ ಪ್ರಚಾರ ನಿರ್ದೇಶಕರಾದ ಜಗದೀಶ್ ಚಂದ್ರ, ಡಿಕೆ ಯುವ ವಾಹಿನಿ ಮಂಗಳೂರು ಘಟಕದ ಅಧ್ಯಕ್ಷೆ ರೇಖಾ ಗೋಪಾಲ್, ಕಾರ್ಯಕ್ರಮದ ಸಂಚಾಲಕರಾದ ರಮಣಿ ತಮ್ಮ ಲಕ್ಷ್ಮಣ್, ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕುಮಾರ್, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರುಗಳು ಉಪಸ್ಥಿತರಿದ್ದರು. ಯುವ ವಾಹಿನಿ ಮಂಗಳೂರು ಮಹಿಳಾ ಘಟಕದ ಕಾರ್ಯದರ್ಶಿ ಸರಸ್ವತಿ ಎಸ್ಕೆ ಅವರು ಧನ್ಯವಾದವಿತ್ತರು. ಶರಸಾಲ್ಯ ವಿ4 ನ್ಯೂಸ್ ಮಂಗಳೂರು.